ಅವರ ಅಂತ್ಯ ಸಂಸ್ಕಾರ ಮಾಡಬೇಕಿತ್ತು. ಮಾಡಿದ ಸ್ಥಳ ನಾನು ಮತ್ತು ರೂಪೇಶ್ ಶೆಟ್ಟಿ ಇಬ್ಬರು ಸೇರಿಕೊಂಡು ಅದು ಎರಡು ಕಡೆಯಿಂದ ಅದು ಬೆಂಕಿ ಕೊಡುವಾಗ ಒಂದು ಸೈಡಿಂದ ಅವನು ಕೊಟ್ಟ, ಮತ್ತು ದೊಡ್ಡ ಚಿತೆಗೆ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ ಜಾಗ ಇದು ಚಿಕ್ಕಮ್ಮನಿಗೆ. ಯಾವಾಗಲೂ ಬಂದು ಇಲ್ಲೊಂದು ನಾವೊಂದು ಕೈ ಮುಗಿಯುವುದೊಂದು ಪ್ರತೀತಿ ನಮ್ದು. ಇಲ್ಲ ಇನ್ನೂ ಸಹ ನೆನಪಿದೆ, ಸೌದೆ ಒಲೆ ಮಾತಾಡುದು. ಅವ್ರು ಒಳಗೆ ಬಂದ್ರೆ ಅಲ್ಲಿ ಬಂದು ಮನೆಗೆ ಬಂದ್ರೆ ಅಲ್ಲಿ ನಾನು ಅಲ್ಲಿ ಚಿಕ್ಕಮ್ಮನ ಹತ್ರ ಮಾತಾಡುದು, ಇವರಲ್ಲಿ ಅಡಿಗೆ ಮಾತಾಡುದು ನನ್ನ ಹತ್ರ. ಹೀಗೆ ರೂಪೇಶ್ ಶೆಟ್ಟಿ ಪಾಶ್ 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 ಅಂತ ಹೇಳ್ತಾರೆ. ಅವರ ತಂದೆಯವರು ಎಷ್ಟು ಸರಳ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿ, ಒಂದು ಕಬಾಟ್ ಕೂಡ ಇಲ್ಲ ಮನೆಯಲ್ಲಿ. ಅಂದ್ರೆ ಮೊದಲು ಆಲ್ಮೋಸ್ಟ್ 30 ವರ್ಷದ ಹಿಂದೆ ಯಾವ ತರ ಬಟ್ಟೆ ಒಣಗಾಗ್ತಾ ಇದ್ರು ಅದೇ ತರದ ಮನೆ, ಒಂದು ಸಣ್ಣ ಹಂಚಿನ ಮನೆ, ಕಾವೆಯನ್ನೆಲ್ಲ. ನನ್ನ ಹೆಂಡತಿ ಇದೇ ಮನೆಯಲ್ಲಿ ಸತ್ತದ್ದು. ಅಂದ್ರೆ ಬೆಳಿಗ್ಗೆ ಎದ್ದು ಅದೇ ಸ್ಟೆಪ್ನಲ್ಲಿ ಕೂತ್ಕೊಂಡಿದ್ರು. ಈ ನನ್ನ 2 ಮಕ್ಕಳು ಅವರ ಜೊತೆಯಲ್ಲಿದ್ದರು. ತನ್ನ ಹೆತ್ತ ತಾಯಿ ಅಂದ್ರೆ ಅದು 9 ತಿಂಗಳು ಹೊತ್ತು ಆಮೇಲೆ ಎತ್ತು ಆ ಕಂದ ಕಾಣುವಂಥ ಪ್ರಥಮ ದೇವರೇ ತಾಯಿ ಅಂತ ತಾಯಿಯನ್ನು ತನ್ನ ಕಣ್ಮುಂದೆ ಆ ಚಿಕ್ಕ ಹುಡುಗ ಅದನ್ನು ಕಂಡು ಆಮೇಲೆ ಅವನಿಗೆ ಶಾಕ್ ಆಗಿ ಇತ್ತು ಪಾಪ. ಅದನ್ನೇ ಹೇಳ್ತಾ ಇದ್ದೆ, ಈಗಲೂ ಅವನ ಮನಸ್ಸಿಂದ ಹೋಗ್ಲಿಲ್ಲ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸದ್ಯ ನಾವಿರೋದು ಮಂಗಲ್ಪಾಡಿ ಗ್ರಾಮದಲ್ಲಿ. ಈಗ ನಮ್ಮ ಹಿಂದೆ ಒಂದು ಗೇಟ್ ಕಾಣ್ತಾ ಇರ್ಬೋದು. ನಾವು ಎಲ್ಲಿದ್ದೇವೆ ಅಂತ ಹೇಳಿದರೆ ರೂಪೇಶ್ ಶೆಟ್ಟಿಯವರ ತಂದೆ ಇರುವಂಥ ಮನೆಗೆ ಬಂದಿದ್ದೇವೆ. ಹಾಗೆ ಎಕ್ಸ್ಕ್ಲೂಸಿವ್ ಆಗಿ ರೂಪೇಶ್ ಶೆಟ್ಟಿಯವರ ತಾಯಿ ನಿಧನರಾದಾಗ ಅವರನ್ನ ಇಲ್ಲಿ ಇದು ನಾವು ಅವರದು ಹೊತ್ತಿಸಿದ್ದು ಕಾರ್ಯ ಅಂತ್ಯ ಸಂಸ್ಕಾರ ಇಲ್ಲೇ ಮಾಡಿದ್ದು. ಜಾಗ ಕೂಡ ನಿಮಗೆ ತೋರಿಸುವ ಪ್ರಯತ್ನ. ಇಲ್ಲಿಂದ ಅವರ ಜಾಗ ಶುರು ಆಗ್ತದೆ. ಸ್ವಲ್ಪ ಒಳಗೆ ಇರೋದು ನೀವು ನೋಡಿದ್ರಲ್ಲ, ಬಂದ ದಾರಿ ಎಲ್ಲ ಗೇರು ಬೀಜದ ತುಂಬಾ ಇದರಲ್ಲಿ ಅವರ ಅಣ್ಣ ತಮ್ಮಂದಿರು ಕುಟುಂಬವಾಗಿ ಇರ್ತಾ ಇದ್ರು. ಸೊ ಅದೇ ರೀತಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ರೂಪೇಶ್ ಶೆಟ್ಟಿ ತಂದೆ ಮನೆ ಕೆಳಗಿರೋದು. ಅದಕ್ಕಿಂತ ಮುಂಚೆ ನಾನು ಏನು ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಚಿಕ್ಕಮ್ಮ ತೀರ್ಕೊಂಡಾಗ ಅವರ ಅಂತ್ಯ ಸಂಸ್ಕಾರ ಮಾಡಬೇಕಿತ್ತು. ಮಾಡಿದ ಸ್ಥಳ ನಾನು ಮತ್ತು ರೂಪೇಶ್ ಶೆಟ್ಟಿ ಇಬ್ಬರು ಸೇರಿಕೊಂಡು ಅದು ಎರಡು ಕಡೆಯಿಂದ ಅದು ಬೆಂಕಿ ಕೊಡುವಾಗ ಒಂದು ಸೈಡಿಂದ ಅವನು ಕೊಟ್ಟ, ಮತ್ತು ದೊಡ್ಡ ಚಿತೆಗೆ ಬೆಂಕಿ ಕೊಡುವಾಗ ಒಂದು ಕಡೆಯಿಂದ ರೂಪೇಶ್ ಅವನ ಚಿಕ್ಕವನು, ನಾನು ದೊಡ್ಡ ಮಗನಾಗಿ ನಾನು ಕೊಟ್ಟಿದ್ದೆ ಅದಕ್ಕೆ. ಸೊ ಆ ಮಾಡಿದ ಜಾಗವನ್ನು ತೋರಿಸ್ತೇನೆ. ಯಾಕಂದರೆ ನಾವು ಬೇರೆ ಏನು ಮಾಡಲಿಲ್ಲ, ಆ ಜಾಗವನ್ನು ಹಾಗೇ ಬಿಟ್ಟಿದ್ದೇವೆ, ಬೇರೆ ಏನು ಅದಕ್ಕೆ ಇದು ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಇದು ಬೇಡ ಅಂತೇಳಿ. ಸೊ ಈ ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ ಜಾಗ ಇದು ಚಿಕ್ಕಮ್ಮನಿಗೆ. ಯಾವಾಗಲೂ ಬಂದು ಇಲ್ಲೊಂದು ನಾವೊಂದು ಕೈ ಮುಗಿಯುವುದೊಂದು ಪ್ರತೀತಿ ನಮ್ಮದು. ಯಾಕಂತ ಹೇಳಿದ್ರೆ ಅಂತ್ಯ ಸಂಸ್ಕಾರ ಮಾಡಿದಕ್ಕೆ ಅಲ್ಲಿಂದ ನಾವು ಬಂದರೆ ಇಲ್ಲಿ ಬಂದೊಮ್ಮೆ ಅವರಿಗೆ ಕೈ ಮುಗಿದು ಹೋಗ್ತೇವೆ. ಇಲ್ಲಿ ಅವರು 4 ಜನ ಅಣ್ಣ ತಮ್ಮಂದಿರಿದ್ದಾರೆ. ಈಗ ಅವರು ಮಾತ್ರ ಇದ್ದಾರೆ. ಒಬ್ಬ ತಮ್ಮ ಇಲ್ಲಿ ಸಪರೇಟ್ ಆಗಿ ಮನೆ ಮಾಡ್ಕೊಂಡಿದ್ದಾರೆ, ಮತ್ತು ಒಬ್ಬರು ಬಾಂಬೆಯಲ್ಲಿದ್ದಾರೆ, ಅಲ್ಲಿ ಹೋಟೆಲ್ ಎಲ್ಲ ನಡೆಸ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬರು ಅದೇ ಬೇರೆ ಮನೆ ಮಾಡ್ಕೊಂಡು ಹಾಗೆ, ಆದರೆ ಬಾಂಧವ್ಯ ಹಾಗೆ ಉಂಟು, ಮನೆ ಮಾತ್ರ ಬೇರೆ ಆಯ್ತು ಅಷ್ಟೇ. ಅಣ್ಣ ತಮ್ಮಂದಿರ ಬಾಂಧವ್ಯ ಅದೇ ಹೇಳಿದ್ದಲ್ಲ, ನಮಗೆ ಎಲ್ಲ ಬಂದಿರೋದು ಕೂಡು ಕುಟುಂಬದ್ದು ಇದು ಹೇಗೆ ಅಂತ ಹೇಳಿದ್ರೆ ಇದೇ ರೀತಿ. ಅವನ ತಂದೆ ಕೂಡ ರೂಪೇಶ್ ತಂದೆ ಕೂಡ ಜಾಯಿಂಟ್ ಫ್ಯಾಮಿಲಿ, ನಮ್ಮ ತಂದೆ ಕೂಡ ಜಾಯಿಂಟ್ ಫ್ಯಾಮಿಲಿ. ಸೊ ಅದೇ ರೀತಿ ಇದು ರೂಪೇಶ್ ಶೆಟ್ಟಿ, ಇದು ತಂದೆದು ಮನೆ. ಸರ್ ನಮಸ್ಕಾರ. ಒಂದು ಮದುವೆಗೂ ಹೋಗ್ಬೇಕಿತ್ತು, ಆದ್ರೆ ಮದುವೆಗೂ ಹೋಗದೆ ನಮಗೆ ಸಂದರ್ಶನ ಕೊಡ್ಬೇಕು, ಯಾಕಂದ್ರೆ ದಿನಗಳು ಕಡಿಮೆ ಇದೆ, ಬರೀ 4-5 ದಿನಗಳಷ್ಟೇ. ಹೇಗಿದ್ದೀರಿ? ಇದ್ದೇನೆ, ಚೆನ್ನಾಗಿದ್ದೇನೆ, ಆರಾಮ. ಸದ್ಯ ರೂಪೇಶ್ ಶೆಟ್ಟಿ ಅವರ ತಂದೆ ಇರುವಂತ ಮನೆಯ ಮುಂದೆ ಇದ್ದೇವೆ. ಅಣ್ಣ ನೋಡುವಲ್ಲ ಮನೆ ನೋಡುವ. ಈಗ ನಾನು ಅವರು ಚಿಕ್ಕಮ್ಮಂದು ಅಂತ್ಯ ಸಂಸ್ಕಾರ ಮಾಡಿದ ಜಾಗ ತೋರಿಸಿದೆ. ಈಗ ಅವ್ರದ್ದು ಮನೆ ಒಳಗೆ ನೋಡುವ, ಒಂದು ಚಿಕ್ಕವಾದ ಚೊಕ್ಕವಾದ ಮನೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಷ್ಟು ಎಫರ್ಟ್ ಮಾಡ್ಬೋದಾ ಅಂತ ಒಂದು ಮನೆ ನನ್ನ ಚಿಕ್ಕಪ್ಪ ಮಾಡಿದ್ದಾರೆ. ಹಳೆಯ ಹಂಚಿನ ಮನೆ. ಅಲ್ಲೇ ನನ್ನ ಚಿಕ್ಕಮ್ಮನ ಜೊತೆ ಆ ಜಾಗದಲ್ಲಿ ಎಷ್ಟೋ ಸತಿ ಕೂತು ಮಾತಾಡಿದ್ರು, ಜಗಲಿಯಲ್ಲಿ. ಅದು ಸ್ಪಾಟ್. ನಾವು ನಾರ್ಮಲ್ ಚಿಕ್ಕಮ್ಮಿದ್ದ ನಾನು ಅವ್ರಿಗೆ ಏನಾದ್ರು ಮಾಡ್ಕೊಡ್ತಾರೆ ಅಂತ ತಿಂತಾ ಇರ್ತೇನೆ, ಅವರಲ್ಲಿ ಬದಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದು ನಾನು ಕಾಲೇಜ್ ಟೈಮಲ್ಲಿ ಎಲ್ಲ ಎಣಿಸ್ಕೊಂಡು ಬಂದಿರೋದು. ಇದೊಂದು ಏನಿಲ್ಲ, ಇದು ನಾರ್ಮಲ್ ಒಂದು ರೂಮು, ಇದು ಅವ್ರದ್ದು ಹಾಲ್. ಇದು ಹೀಗೆ ಈ ಪ್ಲೇಸ್. ಇದೊಂದು ಎಕ್ಸ್ಟ್ರಾ ಬಂತೇನೆ, ಇದಿರ್ಲಿಲ್ಲ. ಇಲ್ಲದ್ರೆ ಈ 2 ಚೇರ್ ಚಿಕ್ಕಮ್ಮ ಇರುವಾಗಲೂ ಉಂಟು. ಮತ್ತೊಂದು ಸೋಫಾ ಸೆಟ್ ಇರಲಿಲ್ಲ, ಒಂದು ಸಿಂಗಲ್ ಸೋಫಾ ಇತ್ತು. ಇದು ಯಾವುದೋ ಒಂದು ಅದರ ನಂತರ ಚಿಕ್ಕಪ್ಪ ತಂದ್ರೆ ಹಳತ್ತು ಮೊದಲಿದ್ದು ಓಲ್ಡ್ ಸಿಂಗಲ್ ಸೋಫಾ, ಮತ್ತು ಇದೆರಡು, ಇದು ಚೇರ್ ಈಗ ಸಹ ಉಂಟು. ಆಮೇಲೆ ಇದು ಅವರ ತಾಯಿ, ಅದು ಇವ್ರದ್ದು ರೂಪೇಶ್ ತಂದೆದು ತಾಯಿ ಇವರು.
ಹಾ ಹಾ ಹಾ. ಕಲ್ಯಾಣಿ ಅಂದ್ರೆ ಇವರೇ. ಅವು ಅಮ್ಮದು ಇದು ಹಾಲು. ಚಿಕ್ಕವಾದ ಚೊಕ್ಕವಾದ ಮನೆ ಹೇಳ್ತಾರಲ್ಲ, ಇದ್ರಲ್ಲಿ ನೋಡಿ ನಮ್ಮ ಈ ರೀತಿ ಒಂದು ಕೂಲ್ ಫೀಲ್ ನಿಮ್ಗೆ ಬರ್ಬೇಕಾದ್ರೆ AC ಹಾಕ್ಬೇಕು ಮಂಗಳೂರಲ್ಲಿ. ಹೌದಾ? ಇಲ್ಲಿ ನೆಲ ನೋಡಿ, ಕಾವೆ ಮಣ್ಣು, ಕಾವೆ ಇದುಂಟು, ಆ ತಂಪು, ಮೇಲಿನ ತಂಪು, ಹೊರಗಡೆ ಬಿಸಿಲೇ ಉಂಟು, ನೀವು ನೋಡಿದ್ರಲ್ಲ. ಇದ್ರಲ್ಲಿ ಇದು ಆಗ್ತಾ ಇದೆ, ಇದು ಕೂಲ್, ಅಷ್ಟು ಕೂಲ್ ಆಗಿರ್ತದೆ. ಮತ್ತೆ ಇವರು ದೇವರ ಕೋಣೆ ಇಲ್ಲಿದೆ, ಇದು ದೇವರ ಕೋಣೆ. ಯಾವ್ದು 20-30 ವರ್ಷದ ಮುಂಚೆ ಹೇಗಿತ್ತ ಹಾಗೆ ಉಂಟು. 8 ವರ್ಷ ಅಂತ ಇದ್ದಿದ್ದಿಲ್ಲ ಅದು ನಮ್ಮ ಇಲ್ಲ. ಅದು 8 ವರ್ಷ ಅನ್ನೋದು ಅದು 45 ವರ್ಷ ಆಯ್ತಾ? 5 ವರ್ಷ ಕರೀನು. ಒಂದು 50 ವರ್ಷ ಮುಂಚೆ ಕಟ್ಟಿದ ಮನೆ ಅಂತ ಕಷ್ಟಪಟ್ಟು. ನನಗೆ ಕೂಡ ನನ್ನ ಅಜ್ಜಿ ಮನೆಗೆ ಬಂದ ಫೀಲ್ ಆಗ್ತದಲ್ಲ. ಈಗ ನೋಡ್ಲಿಕ್ಕೇನೆ ಇಲ್ಲ, ಇಲ್ಲಿ ಇಟ್ಟಿದ್ರು, ಈಗ ತೆಗೆದು ಒಳಗೆ ಹಾಕಿದ್ದಾರೆ, ಈಗ ಯಾರು ಕೂತ್ಕೊಳ್ಳೋದಿಲ್ಲ ಅಂತ. ಮತ್ತೆ ಇದೊಂದು ಬೆಡ್ರೂಮ್ ಅಂದ್ರೆ ಏನಿಲ್ಲ, ಹಳ್ಳಿಯಲ್ಲಿರೋದು ಮನೆಯಲ್ಲಿ ಇರ್ತದೆ ಅಷ್ಟೇ, ಚಿಕ್ಕದು. ಅಲ್ಲಿ ಚಾಪೆಯಲ್ಲಿ ಹಾಕಿ ಮಾಡೋದು ಅಷ್ಟೇ, ಬಟ್ಟೆ ಹಿಡ್ಕೊಂಡು. ಇವತ್ತು ತಂಗಿ ಮತ್ತು ತಂಗಿದ ಮಗ ಇದ್ದಾನೆ ಇಲ್ಲಿ, ಚಿಕ್ಕಪ್ಪನ ತಂಗಿ ಇದ್ದಾರೆ, ಅವರ ಮಗ ಕೂಡ ಇಲ್ಲಿ ಇರೋದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಮೆನ್ಷನ್ ಮಾಡ್ಬೇಕು ಅಂದ್ರೆ, ರೂಪೇಶ್ ಶೆಟ್ಟಿ ಪಾಶ್ 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 ಅಂತ ಹೇಳ್ತಾರೆ. ಅವರ ತಂದೆಯವರು ಎಷ್ಟು ಸರಳ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಒಂದು ಕಬಾಟ್ ಕೂಡ ಇಲ್ಲ ಮನೆಯಲ್ಲಿ. ಅಂದ್ರೆ ಮೊದಲು ಆಲ್ಮೋಸ್ಟ್ 30 ವರ್ಷದ ಹಿಂದೆ ಯಾವ ತರ ಬಟ್ಟೆ ಒಣಗಾಗ್ತಾ ಇದ್ರು ಅದೇ ತರದ ಮನೆ, ಒಂದು ಸಣ್ಣ ಹಂಚಿನ ಮನೆ, ಕಾವೆಯ ನೆಲ, ಮಣ್ಣಿನ ಗೋಡೆ. ಕರೆಕ್ಟ್. ಇದು ಇಲ್ಲಿ ಎಲ್ಲ ಹೇಗಂತ ಕಬಾಟ್ ಇಲ್ಲ, ಆ ರೀತಿಯಲ್ಲಿ ಮಡ್ಚುದು ಹಾಕುದು ಒಣಗಿದ ಬಟ್ಟೆಯನ್ನು, ಹ್ಯಾಂಗ್ಲರ್ ತರ. ಅದೇ ಹ್ಯಾಂಗ್ಲರ್ ಇಲ್ಲಿ. ನಮಗೆ ಕಬಾಟ್ ಬೇಕಲ್ಲ, ಈಗ ಅದರಲ್ಲೆಲ್ಲ ಬಟ್ಟೆ ಉಂಟು, ಅದು ಇನ್ನೂ ಸದೇ ಉಂಟು ಹಾಗೆ. ಯಾಕಂದ್ರೆ ನಾವು ಎಣಿಸ್ಬೋದು, ರೂಪೇಶ್ ಈಗ ಒಂದು ಡ್ರೆಸ್ಸಿಂಗ್ ಮಾಡಿಕೊಂಡು ಇದು ಮಾಡಿಕೊಂಡು ಇರೋದು ಎಲ್ಲ ನೋಡಿರ್ತಾರೆ, ಅದು ಹೊರಗಿನ ಜೀವನ, ಅದು ಟಿವಿ. ಅವ ಮನೆಗೆ ಬಂದ ಮೇಲೆ ಇರುವ ಜೀವನ ಇದೇ. ನೆಲದಲ್ಲಿ ಕೂತ್ಕೊಂಡೆ ಊಟ ಮಾಡೋದು, ಅವ್ನು ಡೈನಿಂಗ್ ಟೇಬಲ್ ಅಲ್ಲಿ ಅಭ್ಯಾಸ ಇಲ್ಲ. ನಾನು ಅವನು ಜಾಸ್ತಿ ನೆಲದಲ್ಲಿ ಕೂತೇ ಊಟ ಮಾಡೋದು. ಈಗ ಅರ್ಜೆಂಟ್ ಇದ್ರೆ ಅಲ್ಲಿ ಒಂದು ರಪ್ಪ ಕೂತ್ಕೊಂಡು ಅಲ್ಲೇ ಮಾಡ್ತೇವೆ, ಇಲ್ಲದ್ರೆ ನಮ್ದು ನೆಲದಲ್ಲೇ ಏನಿದ್ರು. ಈಗ ಫ್ಯಾನ್ ಕೂಡ ಹೌದು, ಫ್ಯಾನ್ ಕೂಲ್ ಆಗಿದೆ ಅಂತ ಹೇಳಿದ್ರೆ AC ಆನ್ ಮಾಡಿ ಒಂದು 20 ನಿಮಿಷದಲ್ಲಿ 20 ಅಲ್ಲಿ ಇಟ್ಟರೆ ಎಷ್ಟು ಕೂಲ್ ಉಂಟು. ನಾನು ಅದೇ ಹೇಳಿದ್ದು, ಇಲ್ಲದ್ರೆ ನಮ್ಗೆ ಇಲ್ಲಿ ನೀವು ಹೊರಗೆ ನಿಂತಾಗ ಇಲ್ಲಿ ಫ್ಯಾನ್ ಇಲ್ಲದ್ರೆ ನಿಲ್ಲಕ್ಕೆ ಆಗ್ತದ ಅಲ್ಲ. ಆ ರೂಮಿಗೆ ಈ ರೂಮಿಗೆ ತುಂಬಾ ಡಿಫರೆನ್ಸ್ ಉಂಟು. ನಾನು ಅದೇ ಒಂದು ವಿಷಯಕ್ಕೋಸ್ಕರ ನಾನು ನೀವು ಹೇಳ್ತಾ ಇದ್ದೆ, ನನಗೆ ಅವನ ಫ್ಯಾಮಿಲಿ ಅವ ಬೆಳೆದು ಬಂದಿರೋದನ್ನೆಲ್ಲ ತೋರಿಸ್ಬೇಕಂತ ಹೇಳೋ ಉದ್ದೇಶ ಇದೆ. ಯಾಕಂತ ಹೇಳಿದ್ರೆ ಯಾವ ರೀತಿ ಬೆಳೆದು ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಅವರ ತಂದೆಯನ್ನು ನೋಡೋ ಗೊತ್ತಾಗ್ತದೆ, ಅವರು ಹೇಳಿದ ಮಾತುಗಳಿಂದ ಗೊತ್ತಾಗ್ತದೆ, ಅವರಿರುವ ಮನೆ ಇದು ಗೊತ್ತಾಗ್ತದೆ. ಅರ್ಥ ಆಯ್ತಲ್ಲ? ಈಗ ಈ ಮನೆಯಲ್ಲಿ ಬೆಳೆದಿರೋನು ಎಷ್ಟು ಅಹಂಕಾರ ತೋರಿಸ್ಬೋದು, ಎಷ್ಟು ಇದು ತೋರಿಸ್ಬೋದು ಇಲ್ಲ. ಯಾಕೆ ಹೇಳಿ, ಈ ಮನೆಯಲ್ಲಿ ಬೆಳೆದವರಿಗೆ, ಈ ರೀತಿ ಬೆಳೆದವರಿಗೆ ಎಲ್ಲದರ ಬೆಲೆ ಅರ್ಥ ಆಗ್ತದೆ. ನನಗೂ ಕೂಡ ಅರ್ಥ ಆಗಿದೆ, ಅವನಿಗೂ ಕೂಡ, ಎಲ್ಲರಿಗೂ ಅರ್ಥ ಆಗ್ತದೆ. ಸೊ ಅದಕ್ಕೆ ತಕ್ಕದ ಜೀವನವೇ ನಡೆಸೋದು. ಈಗ ಅವನು ಹೋದ ಕೂಡಲೇ ಜೀನ್ಸ್, ಬ್ರ್ಯಾಂಡೆಡ್ ಶರ್ಟ್ ಹಾಕ್ತಾನೆ, ಬ್ರ್ಯಾಂಡೆಡ್ ಪ್ಯಾಂಟ್ ಹಾಕ್ತಾನೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾವ್ದಾಗ್ತಾನೆ ಅಂತ ಯಾರು ನೋಡ್ಲಿಲ್ಲ. ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಮನೆಯವರು ಅವರು ಕೂಡ ಒಮ್ಮೆ ಲುಂಗಿ ಹಾಕೊಂಡೇ ತಿರುಗ್ತಾನೆ ಮನೆಯಲ್ಲಿ. ಇನ್ನೊಂದು ಮನೆ ಮಾಡಿದ್ದೆ ನಾನು ಅಲ್ಲಿ ಕೋಣೂರು ಶಾಲೆ ಹತ್ತಿರ, ಒಂದು 1 ಎಕರೆ ಜಾಗೆ, ಮತ್ತು ಒಂದು ಹಂಚಿನ ಮನೆ ಎಲ್ಲ ಮಾಡಿ, ಅಲ್ಲಿ ಕರೆಂಟ್ ಏನಿರಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಒಂದು 10 ವರ್ಷ ಅಲ್ಲಿದ್ದೆವು ನಾವು. ಎಷ್ಟು ವರ್ಷದ ಹಿಂದೆ? ಅದು ಒಂದು ನನ್ನ ಹೆಂಡತಿ ಸಾಯುವುದಕ್ಕೆ ಮೊದಲು ಅಲ್ಲಿದ್ದೆವು. ಅವಳಿಗೆ ತುಂಬ ಅದು ಮದುವೆ ಆದ ಕೂಡಲೇ ಶುರುವಾಗಿದೆ ಇದೆಲ್ಲ, ಈ ತಲೆ ಅಂತ ಗೊತ್ತಿಲ್ಲ. ಮದುವೆ ಆಗಿ 4 ದಿವಸದಲ್ಲಿ ಆಮೇಲೆ ಎತ್ತು ಒಂದು ಮಗುವೆಲ್ಲ ಹೋಗಿದೆ, ಎಲ್ಲ ಇದೆ. ಇದಕ್ಕೆಲ್ಲ ಮದ್ದು ಮಾಡಿ 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 ಎಲ್ಲ ಸಾಲ ಆಗಿ ಅದನ್ನು ಆ ಮನೆಯನ್ನೆಲ್ಲ ಕಡಿಮೆಗೆ ಮಾರಿದ್ದು, ಜಾಗ ಮನೆ ಎಲ್ಲ ಅವರ ಚಿಕಿತ್ಸೆಗೋಸ್ಕರ, ಅವರ ಚಿಕಿತ್ಸೆಗೆ ಎಲ್ಲ ಸಾಲ ಆಗಿ. ಅದು ಆ ಟೈಮಲ್ಲಿ ಇದು ಕೂಡು ಕುಟುಂಬ ಇದ್ರಲ್ಲಿ ಮನೆಯಲ್ಲಿ ಜನ ಜಾಸ್ತಿ. ಈಗ ಮದುವೆ ಆದಾಗ ಜನ ಜಾಸ್ತಿ ಆಗ್ತಾರೆ. ಆಗ ಇವರು ಹಿರಿಯರಲ್ಲ, ಇವರೇನು ಮಾಡಿದ್ರು, ನಾನೊಂದು ಬೇರೆ ಮನೆ ಇದು ಸಂಬಂಧ ಇದ್ದೆ ಒಳ್ಳೆ ರೀತಿಯಲ್ಲಿ, ಅಲ್ಲಿ ನಾನು ಅಲ್ಲಿ ಕೂತ್ಕೊಂಡು ನೀವು ಬಾಕಿಯವರು ಇಲ್ಲೇ ಇರಿ, ಆಗ ನಿಮಗೆ ಆ ಯೋಚನೆಯಲ್ಲಿ ಅವರು ಬೇರೆ ಮನೆ ಕಷ್ಟಪಟ್ಟು ಮಾಡಿದ್ರಲ್ಲಿ ಮಾಡಿದಾಗ ಅದೇನಾಯ್ತು, ಅದು ಕೂಡ ದೂರ ಪಾಪ ದೊಡ್ಡ ಸಿಟಿಯಲ್ಲಿ ಮಾಡುವಂತ ಕೆಪಾಸಿಟಿ ಅವ್ರಿಗೆ ಬಂದ, ಹಳ್ಳಿಯಲ್ಲಿ ಒಳಗೆ ಮಾಡಿ ತುಂಬಾ ನಡಿಲಿಕ್ಕೆಲ್ಲ ಉಂಟದು ಒಳಗೆ ಮಾಡಿದಾಗ ಅದೇ ಚಿಕ್ಕಮ್ಮನಿಗೆ ಪುನಃ ಸ್ಟಾರ್ಟ್ ಆಯ್ತು. ಅಂದ್ರೆ ಆ ಸ್ಟಾರ್ಟ್ ಆದಾಗ ಅಲ್ಲಿ ದೂರ ಆಯ್ತಲ್ಲ, ಎಲ್ಲರಿಗೂ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ಲಿಕ್ಕೆ ಯಾರಿಗೂ ಆಗ್ತಾ ಇರ್ಲಿಲ್ಲ. ಚಿಕ್ಕಮ್ಮನಿಗೆ ಅದನ್ನು ಮಾರ್ಲೇಬೇಕಾದ ಪರಿಸ್ಥಿತಿ ಬಂತು. ಸ್ವಲ್ಪ ಎಲ್ಲ ನನ್ನ ಹೆಂಡತಿ ಇದೇ ಮನೆಯಲ್ಲಿ ಸತ್ತದ್ದು.
ಅಂದ್ರೆ ಬೆಳಿಗ್ಗೆ ಒಂದು ದಿವಸ ಬೆಳಿಗ್ಗೆ ಎದ್ದು ಅದೇ ಸ್ಟೆಪ್ನಲ್ಲಿ ಕೂತ್ಕೊಂಡಿದ್ರು. ಈ ನನ್ನ 2 ಮಕ್ಕಳು ಜೊತೆಯಲ್ಲಿದ್ದರು, ರೂಪೇಶ್ ಮತ್ತು ರಾಕೇಶ್. ಈ ರೂಪೇಶ್ ಒಂದು ದಿವಸಕ್ಕೆ ಮೊದಲು ಅವಳನ್ನು ಮಾತಾಡೋದನ್ನು ಬಿಟ್ಟಿದ್ದ. ಅಂದ್ರೆ ಅವಳ ವರ್ತನೆ ನನಗೆ ಏಡಿಸೋದಿಲ್ಲ, ಹಾಗೆ ಮಾಡಬೇಡ, ಬೇಜಾರು, ಅಮ್ಮ ನೀನು ಮಾತಾಡಬೇಡ, ನೀನು ಹೀಗೆಲ್ಲ ಮಾಡಿದರೆ ನಾನು ಮಾತಾಡಲ್ಲ. ಆ ಒಂದು ದಿವಸ ಮಾತಾಡಲಿಲ್ಲ. ಮರು ದಿವಸ ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಹಲ್ಲುಜ್ಜುತ್ತಾ ಇರುವಾಗ ಅಲ್ಲಿ ಬಿದ್ದು ಕೆಳಗೆ ಬಿದ್ದಳು. ಅವ್ರ ತಂಗಿಯಲ್ಲಿ ತೊಳಿತು ಇದ್ರು, ಬಟ್ಟೆ ತೊಳಿತು, ಇಲ್ಲಿ ಕೆಳಗೆ ಬಿದ್ದು ಸ್ಟೆಪ್ಪಿನಿಂದ ಕೆಳಗೆ ಬಿದ್ದು ಅಲ್ಲೇ ಕ್ಲೋಸ್ ಆಗಿ ಹೋದ್ರು. ಅವನ ಕಣ್ಮುಂದೆ ತನ್ನ ಹೆತ್ತ ತಾಯಿ ಅಂದರೆ ಅದು 9 ತಿಂಗಳು ಹೊತ್ತು ಆಮೇಲೆ ಎತ್ತು ಆ ಕಂದ ಕಾಣುವಂಥ ಪ್ರಥಮ ದೇವರೇ ತಾಯಿ ಅಂತ ತಾಯಿಯನ್ನು ತನ್ನ ಕಣ್ಮುಂದೆ ಆ ಚಿಕ್ಕ ಹುಡುಗ ಅದನ್ನು ಕಂಡು ಆಮೇಲೆ ಅವನಿಗೆ ಶಾಕ್ ಆಗಿ ಇತ್ತು ಪಾಪ. ಅದನ್ನೇ ಹೇಳ್ತಾ ಇದ್ದೆ, ಈಗಲೂ ಅವನ ಮನಸ್ಸಿಂದ ಹೋಗಲಿಲ್ಲ. ಅಷ್ಟು ಬೇಜಾರದ ಹುಡುಗ, ಭಾಳ ಕಷ್ಟಪಟ್ಟು ಮೇಲೆ ಬಂದ ಹುಡುಗ. ಕಷ್ಟ ಅಂದರೆ ಭಾಳ ಕಷ್ಟ, ಉಣ್ಣುವುದಕ್ಕಾಗಲಿ ಉಡುವುದಕ್ಕಾಗಲಿ ಎಲ್ಲ ರೀತಿಯಲ್ಲೂ ಕಷ್ಟದಲ್ಲಿಯೇ ಇದ್ದವರು ನನ್ನ 3 ಮಕ್ಕಳು ಆಗಿ, ನನ್ನ ಹೆಂಡತಿಯೂ ಹಾಗೆ ಅದನ್ನು ಸುಧಾರಿಸಿಕೊಂಡು ಸಂಸಾರವನ್ನು ಮಾಡುತ್ತಾ ಹೋಗುವಂತಹ ಸಂದರ್ಭದಲ್ಲಿ ಇದೆಲ್ಲ ಆಗಿ ಹೋಯ್ತು. ಒಮ್ಮೆ ಗುಣ ಆಗುವುದು, ಒಮ್ಮೆ ಸೌಖ್ಯಲ್ಲದಾಗುವುದು, ಏನೆಲ್ಲ ಎಷ್ಟೋ ವರ್ಷಗಳಿಂದ ಆಗಿ ಲಾಸ್ ಆಗಿ ಬರ್ಬಾದಾಗಿ ಇದ್ದ ಮನೆಯನ್ನು ಕೂಡ ಮಾರಿಬಿಟ್ಟೋದು. ಪುನಃ ಇದೇ ಮನೆಗೆ ಬಂದದ್ದು, ನಮ್ಮ ತರವಾಡ ಮನೆ. ಇಲ್ಲಿಂದ ಇದು ಅವ್ರದ್ದು ನಾರ್ಮಲ್ ಒಂದು ಕೋಣೆ, ಇನ್ನೊಂದು ಬೆಡ್ರೂಮ್ ಇದೆ. ಇಲ್ಲಿ ಅಂದ್ರೆ ಅವರ ತಂದೆ ರೂಪೇಶ್ ಅವ್ರ ತಂದೆದ್ದು ಅವರು ಮಲಗುವ ಜಾಗ. ಕೋಣೆ ಜಸ್ಟ್ ಆಗ ಮೊದಲು ಕಟ್ಟೋದು ಹಾಗೆ ಅಲ್ಲ, ಕಟ್ಕೊಂಡು ಪ್ಲಾನ್ ಏನಿಲ್ಲ, ಮನೆಯವ್ರ ಪ್ಲಾನ್ ಇಲ್ಲ. ಒಂದೊಂದು ಮಾಡಿ ಇಲ್ಲಿ ಅಂದ್ರೆ ಏನ್ ಮಾಡ್ತಾ ಇದ್ದದ್ದು ಮೊದಲೆಲ್ಲ, ಈ ಸೌತೆಕಾಯಿ ಅದೆಲ್ಲ ರಾಶಿ ಹಾಕಿ ಮೇಲೆ ಕಟ್ತಾ ಇದ್ರಲ್ಲ, ಅದಕ್ಕೊಂದು ಕೋಣೆ ಅಂತ ಮಾಡ್ತಾರೆ. ಇಲ್ಲೆಲ್ಲ ನೇತಾಡೋದೆಲ್ಲ ಅದನ್ನೇ ಮಾಡ್ತಾ ಇದ್ರು, ಅಲ್ಲೆಲ್ಲ ಕಟ್ಕೊಂಡು ಅದಕ್ಕೊಂದು ಕೋಣೆ ಅಂತ ಇರ್ತಿತ್ತು, ಹಾಗೆ ಮಾಡಿ. ಮತ್ತೆ ಇಲ್ಲಿ ಇದು ಅಡಿಗೆ ಕೋಣೆ ನೋಡಿ, ಇಲ್ಲ ಇನ್ನೂ ಸಹ ನೆನಪಿದೆ, ಸೌದೆ ಒಲೆ. ನಾನು ಅಲ್ಲಿ ನಿಂತ್ಕೊಂಡು ಮಾತಾಡುದು, ಅವ್ರು ಒಳಗೆ ಬಂದ್ರೆ ಅಲ್ಲಿ ಬಂದು ಮನೆಗೆ ಬಂದ್ರೆ ಅಲ್ಲಿ ನಾನು ಅಲ್ಲಿ ಚಿಕ್ಕಮ್ಮನ ಹತ್ರ ಮಾತಾಡುದು, ಇವಲ್ಲಿ ಅಡಿಗೆ ಮಾಡ್ತಾ ಮಾತಾಡುದು ನನ್ನ ಹತ್ರ. ಈಗ ಚಿಕ್ಕಮ್ಮ ಏನಾದ್ರು ಮಾಡ್ಲಿಕ್ಕೆ ನಾನು ಬಂದಗಳು ಏನಾದ್ರು ಮಾಡಿ ಕೊಡ್ತಾರೆ. ಅದು ಓಡು ದೋಸೆ ಅಂತ ಹೇಳ್ತೇವೆ, ಓಡ್ ರೊಟ್ಟಿ ಅಂತ, ಅದು ಜಾಸ್ತಿ ಮಾಡಿ ಕೊಡುವರು, ಅದು ನನಗಿಷ್ಟ. ಅದನ್ನು ಮಾಡಿ ನಾನು ಬೆಳಿಗ್ಗೆ ಬರ್ತೇನೆ, ಹೇಳ್ತೇನೆ ಬರ್ತೇನೆ ಅಂತ ಹೇಳಿ ಬಂದ ಅವರು ಅದನ್ನು ಇದು ಕಡ್ದು ರೆಡಿ ಮಾಡಿ ಇಡ್ತಾರೆ. ಸಂಜೆ ಬಂದ ಬಿಸಿ ಕೊಡ್ತು, ನಾನು ಅಲ್ಲಿ ನಿಂತ್ಕೊಂಡು ಇಲ್ಲಿ ಅವ್ರು ಮಾಡೋದು ಮಾತಾಡುದು. ಅದೇ ಒಮ್ಮೊಮ್ಮೆ ಒಳಗೆ ಬಂದಾಗ ಆ ಒಂದು ಇಮೋಷನ್ ಉಂಟಲ್ಲ, ಅದು ನೆನಪಾಗ್ತದೆ ನನಗೆ. ತಾಯಿಗೆಲ್ಲ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಕಂಟ್ರೋಲ್ ತಪ್ತದೆ. ನಾವು ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತೇವೆ, ಅವ್ರು ತುಂಬಾ ಕಂಟ್ರೋಲ್ ತಪ್ತಾರೆ. ತುಂಬಾ ಹಳೆಯ ಒಂದು ಅಡಿಗೆ ಕೋಣೆ, ಹಳೆ ಅಡಿಗೆ ಕೋಣೆ ಎಲ್ಲ ಹಳೆ ಇದ್ದೆ, ಮನೆ ಏನಿಲ್ಲ, ಪೇಂಟಿಂಗ್ ಮಾತ್ರ, ಅದೆಲ್ಲ ಹಳೆದೆ. ಇದು ಮನೆಯ ಹಿಂಬದಿಯ ಬಾಗಿಲು. ಮೊದಲೆಲ್ಲ ಇಲ್ಲಿ ಫಂಕ್ಷನ್ ಏನಾದ್ರು ಮಾಡೋದಿದ್ರೆ ಇದು ಇವ್ರದ್ದು ತಮ್ಮಂದು ಮದುವೆ ಎಲ್ಲ ಆಗುವಾಗ ಇಲ್ಲೇ ಅಡಿಗೆ ನಾವು ಇಲ್ಲಿ ನುಗ್ಗುತ್ತುಂಟಲ್ಲ ನಿಮ್ಮ ಮದುವೆ ಟೈಮಲ್ಲೆಲ್ಲ ಹಾಲಿಗೆ ರಿಸೆಪ್ಷನ್ ಇಲ್ಲೇ ಅಲ್ಲ, ನಾವು ಅಲ್ಲಿ ಆ ಮನೆ ಅಲ್ಲೇ ಆಡಿದ್ದೇವೆ. ಈಗ ಅಜ್ಜಿ ಮನೆ ಅಲ್ಲೇ ಆಡುದು, ಅಲ್ಲಿ ಬರೋದು, ಅಲ್ಲಿ ಬಂದಾಗ ಅಲ್ಲೇ ಆಡುದು. ಇಲ್ಲೇ ಅಲ್ಲ, ಅಲ್ಲೇ ನಾವು ಬಂದ್ರೆ ಅವ್ರು ಇಲ್ಲಿಂದ ಅಲ್ಲಿ ಬರ್ತಾರೆ ಸೀದಾ. ಇಷ್ಟೊಂದು ನೋಡಿ ಇದೆಲ್ಲ ಬಹಳ ಅಪರೂಪ. ಅಂದ್ರೆ ಮಂಗಳೂರು ಸಿಟಿಯ ಒಳಗಡೆ ಈ ತರದ ಮನೆಗಳು ಎಲ್ಲೂ ಕೂಡ ಇಲ್ಲ. ಈಗ ಸಿಟಿಗಿಂತ ಸ್ವಲ್ಪ ಹೊರಗಡೆ ಹೋದಾಗ ಸಿಗ್ತದೆ ಈ ತರದ ಮನೆಗಳು. ಕರೆಕ್ಟ್. ಹಳೆಯ ಕಾಲದ ಕಿಟಕಿ ಈ ಯಾವುದು ಚೇಂಜ್ ಮಾಡ್ಲಿಲ್ಲ. ನನಗೆ ಬುದ್ಧಿ ಬಂದ ಮೆಚುರಿಟಿ ಬಂದ ನಾನೊಂದು 6ನೇ ಕ್ಲಾಸ್ 5ನೇ ಕ್ಲಾಸ್ ನಂಗೆ ಒಂದು ಮೆಚುರಿಟಿ ಅಂತ ಬರ್ತಲ್ಲ, ಆ ಟೈಮಿಂದ ನನಗೆ ಏನ್ ನೆನಪು ಉಂಟಾ ಈ ಮನೆಯದ್ದು, ಇದೇ ಇರೋದು, ಇದು ಚೇಂಜಸ್ ಆಗ್ಲೇ ಇಲ್ಲ. ಯಾಕಂದ್ರೆ ನಾನು ದೊಡ್ಡವನು, ಎಲ್ಲರಿಗೆ ನನ್ನ ಮೇಲೆ ಪ್ರೀತಿ, ಎಲ್ಲರ ಮನೆಗೂ ನಾನು ಹೋಗ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಇವರೆಲ್ಲ ಆಗ ಕೆಲವರು ನಾನ್ ಚಿಕ್ಕದಿರೋ ಹುಟ್ಲು ಇಲ್ಲ. ಇದು ನೋಡುವಾಗ ನೋಡಿ ಇದೆಲ್ಲ ಅಲ್ಲೆಲ್ಲ ಹೋಗ್ಕೊಂಡು ನಾನು ಒಬ್ಬನೇ. ಬಾವಿ ಕೂಡ ಬಾರಿ ಹಳೆಯ ಬಾವಿ, ಅದಕ್ಕೆ ಕಟ್ಟೆ ಈಗ ಕಟ್ಟಿದ್ರೆ, ಕಟ್ಟೆ ಇರ್ಲಿಲ್ಲ ಅದಕ್ಕೆ. ಅದು ನನ್ನ ನೆಲದ್ದೇ ಇತ್ತು, ಅದು ಆವಾಗ ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ ಅಲ್ಲ ಯಾರು ಮನೆಯಲ್ಲಿ. ನೋಡಿ ನೀರು ತುಂಬ ಉಂಟು, ಜಾಗ್ರತೆ. ಇದು ನೋಡಿ ಮರದ್ದೇ, ಆ ಮರದಲ್ಲೇ ಇದು ಮಾಡಿ ಈಗ ದೇವರದಲ್ಲೇ ಉಂಟು ಮಾಡುವುದು. ಹಾಗೆ ಬೇಡ, ಅದು ಓಲ್ಡ್ ಉಂಟಲ್ಲ ಹಾಗೆ ಕೆಲವು ಮುಟ್ಲಿಕ್ಕೆ ಹೋದ್ರೆ ಅದೊಂದು ಇದೇ ಹೋಗ್ತದೆ. ಯಾವುದು ಅದೊಂದು ಪೊಲ್ಸ್ ಅಂತ ಹೇಳ್ತೇವಲ್ಲ, ಅದು ಲಕ್ ಅಂತ ಹೇಳ್ತೇವೆ, ಅದು ಹಾಗೆ ಇರ್ಲಿ ಅಂತ. ಇದು ನೋಡಿ, ಇದು ರೂಪೇಶ್ವರ ತಂದೆಯ ಮನೆ. ಒಂದು ಚೊಕ್ಕವಾದ ಚಿಕ್ಕದಾದ, ಅವರು ಹುಟ್ಟಿ ಬೆಳೆದ ಮಕ್ಕಳು ಹುಟ್ಟಿ ಬೆಳೆದಂತ ಒಂದು ಚಿಕ್ಕದಾದ ಮನೆ. ಈಗೂ ಹಾಗೆ ಉಂಟು, ಯಾಕೆ ಒಂದೇ ಮನೆ. ಪ್ರಕೃತಿಯ ಮಿಡಲ್ ಅಲ್ಲಿ ಇದ್ದೀರಿ. ಹೌದು,
ಪ್ರಕೃತಿ ಮಿಡಲಲ್ಲೇ ಇದ್ದಾರೆ. ಯಾವ ಜಂಜಾಟ, ಕಿರಿಕಿರಿ, ಗಾಡಿಯ ಸೌಂಡ್ ಏನಿಲ್ಲ. ಇಲ್ಲಿ ಬಂದ್ರೆ ನಿಮಗೆ ಗೊತ್ತೇ ಆಗುದಿಲ್ಲ. ರಾತ್ರಿ ಮಾತ್ರ ಸ್ವಲ್ಪ ಬೋರ್ ಆಗ್ಬೋದು ಅಷ್ಟೇ. ಡೇ ಟೈಮಲ್ಲಿ ಆರಾಮದಲ್ಲಿರ್ಬೋದು. ಸೊ ಇದು ಅವನ ಆ್ಯಕ್ಚುಲ್ ಚರಿತ್ರೆ. ನಾನು ಎಷ್ಟೆಲ್ಲ ಹೇಳಿದ್ದೇನೆ. ಇದು ಈ ರೀತಿಯ ಯಾವ ಬುಡದಿಂದ ಬಂದ, ಬೀಜ ಎಲ್ಲಿಂದ ಹುಟ್ಟಿತು, ಬೀಜ ಮೊಳಕೆ ಯಾವಾಗ ಹೊಡೆಯಿತು, ಗಿಡ ಯಾವಾಗ ಆಯಿತು, ಗಿಡದಿಂದ ಮರ ಹೇಗೆ ಬೆಳೆಯಿತು, ಮರ ಎಲ್ಲ ಹಣ್ಣು ಹಂಪಲು ಹೇಗೆ ಬಂತು, ಇದನ್ನೆಲ್ಲ ನಾನೀಗ ಬಿಡಿಸಿ ಹೇಳಿದ್ದೇನೆ ನಿಮಗೆ. ಎಷ್ಟು ಕಷ್ಟಪಟ್ಟಿದ್ದಾರೆ, ಬೀಜ ಹಾಕ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ, ಮರ ಬೆಳೆಸ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ, ಹಣ್ಣು ಬರುವಾಗ ಎಲ್ಲ ಇದ್ದಾರೆ, ಹೌದಲ್ಲ? ಆದರೆ ಅಷ್ಟು ಬರುವಾಗ ನಾನೀಗ ತೋರಿಸಿದ ನಿಮಗೆ ಮಾತಾಡಿಸಿದ ಎಲ್ಲ ಜನಗಳು ಅದರ ಹಿಂದೆ ಇರುವ ರೂವಾರಿಗಳು ಅವರು. ಖಂಡಿತ ನಿಮಗೆ ಇದು ಖಂಡಿತವಾಗ್ಲೂ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೇನೆ. ಎಲ್ಲೂ ಕೂಡ ಮುಚ್ಚುಮರೆ ಮಾಡದೆ, ನಾವು ಜಾಸ್ತಿ ಎಡಿಟಿಂಗ್ ಕೂಡ ಈ ವಿಡಿಯೋದಿಗೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ರಾ ಆಗಿ ಏನು ಶೂಟ್ ಮಾಡಿದ್ದೇವೆ ಅಲ್ಲಿ ಶೇಕ್ ಇರ್ಬೋದು, ಏನಿರ್ಬೋದು, ಡಿಟ್ಟು ಏನಿದೆ ಅದೇ ತರ ತೋರಿಸುವಂತ ಪ್ರಯತ್ನ ಜನಗಳಿಗೆ ಗೊತ್ತಾಗಲ್ಲ ಅಷ್ಟೇ. ನಾನು ಇದು ನಿಮಗೆ ನೀವು ಹೇಳಿದ್ದಕ್ಕೆ ನಾನು ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ, ಜನಗಳಿಗೆ ಅವನ ಸಿಂಪ್ಲಿಸಿಟಿ, ಜನರು ಅವನದಲ್ಲ, ಅವನ ಹಿಂದೆ ಇರುವ ಜನಗಳ ಸಿಂಪ್ಲಿಸಿಟಿ, ಪ್ರೀತಿ, ಯಾರು ಅವನ ಹಿಂದೆ ಇದ್ದಿದ್ದು, ದೊಡ್ಡ ಏನು ಬ್ಯಾಕ್ಗ್ರೌಂಡ್ ಇಲ್ಲ, ಗೊತ್ತಾಗಲಿ. ಯಾಕಂದ್ರೆ ಕೆಲವರ ಅವನ ಬಗ್ಗೆ ಇರೋ ಬ್ಯಾಡ್ ಒಪಿನಿಯನ್ ಇದರಲ್ಲಿ ಅದು ಗೊತ್ತಾಗಲಿ ಅಂತ ಹೇಳೋ ಒಂದೇ ಒಂದು ಉದ್ದೇಶ. ಅದಕ್ಕೆ ಯಾರು ಏನು ಹೇಳಿದ್ದಾರೆ ಅದನ್ನು ಹಾಗೇ ಇರಲಿ, ಅದನ್ನು ಕಟ್ ಮಾಡೋದು ಆ ಉದ್ದೇಶನೇ ಬೇಡ. ಅದೊಂದು ಉದ್ದೇಶನೇ ಅಲ್ಲ ನಮ್ಮದು. ಯಾಕಂದರೆ ಎಲ್ಲರಿಗೆ ಇದು ಒಂದೇ ಇದರಲ್ಲಿ ಆನ್ಸರ್ ಮಾಡಬೇಕು ಅನ್ನೋ ಉದ್ದೇಶ. ಮತ್ತು ಯಾರನ್ನು ದ್ವೇಷ ಮಾಡೋದಲ್ಲ. ಕೆಲವರಿಗೆ ಏನು ಡೌಟ್ ಉಂಟು, ಏನು ತಪ್ಪು ಅಭಿಪ್ರಾಯಗಳಿದೆ, ಅದು ಸರಿ ಮಾಡಿಸ್ಕೊಳ್ಳಿಕ್ಕೆ ನಾನು ಈ ರೀತಿಯಾಗಿ ಉತ್ತರ ಕೊಡಬೇಕಷ್ಟೇ. ಜಗಳ ಒಂದೇ ಅಲ್ಲ ಎಲ್ಲದಕ್ಕೆ. ಇದು ಇವತ್ತಿನ ವಿಡಿಯೋ. ರೂಪೇಶ್ ಶೆಟ್ಟಿಯ ತಂದೆಯವರು ಬಿಗ್ ಬಾಸ್ ಮನೆಗೆ ಹೋದಾಗ ಅವರಿಗೆ ಆದಂಥ ಅನುಭವಗಳು, ಮಗನ ಮೇಲಿನ ಅವರ ಮಮಕಾರದ ಮಾತುಗಳು, ಅವರಿರುವಂಥ ಮನೆ, ಅವರು ಬದುಕ್ತಿರುವಂಥ ರೀತಿ, ಮನೆ ಹೇಗಿದೆ, ಸುತ್ತಮುತ್ತಲ ವಾತಾವರಣ ಹೇಗಿದೆ, ಅವರ ತಾಯಿಯನ್ನು ಅಂತ್ಯ ಸಂಸ್ಕಾರ ಮಾಡಿದಂಥ ಜಾಗ ಎಲ್ಲಿದೆ, ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಬಿಗ್ ಬಾಸ್ ಫಿನಾಲೆಗೆ ಕೆಲವಷ್ಟೇ ದಿನಗಳು ಬಾಕಿ ಇದೆ. ಎಲ್ಲರೂ ಮನೆಯಲ್ಲಿ ಕೂತು ವೋಟ್ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ರೂಪೇಶನ್ನು ವಿನ್ ಮಾಡಲಿಕ್ಕೆ ಸಾಥ್ ಕೊಡಿ. ನಾನು ಎಷ್ಟೇ ಹೇಳ್ತಾ ಇರೋದು, ನೀವು ಇಷ್ಟು ವಾರಗಳನ್ನು ಅವನಿಗೆ ಸಪೋರ್ಟ್ ಮಾಡಿದ್ದೀರಿ, ಇಷ್ಟು ಅವನ ತಪ್ಪುಗಳನ್ನು ಕ್ಷಮಿಸಿದ್ದೀರಿ, ಅವನ ಒಳ್ಳೆತನವನ್ನು ನೀವು ಪ್ರೀತಿಸಿದ್ದೀರಿ. ಅದು ಆ ಪ್ರೀತಿ, ಮಮತೆ ಎಲ್ಲ ಇನ್ನು ಒಂದು ವಾರ ಅವನು ಮಾಡಿದ್ರು, ಯಾವುದಾದ್ರು ತಪ್ಪು ಮಾಡಿದ್ರು ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಅವನು ಬೆಳಿಲಿಕ್ಕೆ ಇದೊಂದು ದಾರಿ ಆಗುವ ಹಾಗೆ ನೀವು ಅವನಿಗೆ ಪ್ರೋತ್ಸಾಹ ತೋರಿಸಿ, ಅವನಿಗೆ ಪ್ರೋತ್ಸಾಹ ಕೊಟ್ಟು ಅವನಿಗೆ ನೀವು ವೋಟ್ ಮಾಡಿ ಅವನನ್ನು ಗೆಲ್ಲಿಸಬೇಕು ಅಂತೇಳಿ ನಾನು ಈ ಇಡೀ ಕರ್ನಾಟಕ ಜನತೆ ಹತ್ರ ಬೇಡ್ಕೊಳ್ಳೋದು. ನೀವು ಅವನ ಕೈ ಬಿಡೋದಿಲ್ಲ ಅಂತ ನಾನು ನಂಬ್ಕೊಂಡಿದ್ದೇನೆ. ಇಷ್ಟವರೆಗೆ ಬಿಡಲಿಲ್ಲ, ಇನ್ನೂ ಕೂಡ ಬಿಡುವುದಿಲ್ಲ ಅಂತ ನಾನು ನಂಬ್ಕೊಂಡಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.